ಈ ಮಳಿಗೆಗೆ ಒಂದು ಬಾರಿ ನೀವು ಭೇಟಿ ಕೊಟ್ಟರೆ ಸಾಕು, ಮನೆಗೆ ಬೇಕಾಗುವಂತಹ ಎಲ್ಲ ದಿನಬಳಕೆಯ ಸಾಮಗ್ರಿ ನಿಮ್ಮದಾಗುತ್ತೆ. ಜನರಿಗೆ ಉತ್ತಮ ಗುಣಮಟ್ಟದ ಮತ್ತು ಆರೋಗ್ಯಕರ ದಿನಬಳಕೆಯ ಸಾಮಗ್ರಿಗಳನ್ನು ನೀಡೋದಕ್ಕೆ ಈ ಮಳಿಗೆಯ ಮುಖ್ಯಸ್ಥರು ಮುಂದಾಗಿದ್ದಾರೆ. ಅಷ್ಟಕ್ಕೂ ಆ ಮಳಿಗೆ ಯಾವುದು, ಆ ಮಳಿಗೆ ಇರೋದಾದ್ರೂ ಎಲ್ಲಿ ಅನ್ನೋ ಪ್ರಶ್ನೆ ನಿಮ್ಮದಾದ್ರೆ ಉತ್ತರ ಬರ್ತಾ ಇದೆ ನೋಡಿ. ಸಾಲು ಸಾಲಾಗಿ ಜೋಡಿಸಿರುವ ತರಕಾರಿ, ಹಣ್ಣು ಹಂಪಲುಗಳು, ಮತ್ತೊಂದೆಡೆ ಸಾಲಾಗಿ ಜೋಡಿಸಿರುವ ಕರಾವಳಿಗರ ನೆಚ್ಚಿನ ಖಾದ್ಯ ಮೀನು, ಇನ್ನು ಕೋಳಿ ಮಾಂಸ ಸೇರಿದಂತೆ ವಿವಿಧ ಬಗೆಯ ಜ್ಯೂಸ್ಗಳು ಸೇರಿ ದಿನಬಳಕೆಯ ಎಲ್ಲಾ ವಸ್ತುಗಳು ಮಂಗಳೂರಿನ ಫಳ್ನೀರ್ನಲ್ಲಿರುವ ಎಂಎಫ್ಸಿ ಫ್ರೆಶ್ ಮಾರ್ಟ್ನಲ್ಲಿ ಲಭ್ಯ. ಹೌದು, ನಗರದ ಫಳ್ನೀರ್ನ ಪ್ಲಾಟಿನಂ ಚಿತ್ರಮಂದಿರದ ಕಟ್ಟಡದಲ್ಲಿ ಸಿದ್ದಿಕ್ ಎಂಎಫ್ಸಿ ಅವರ ಮಾಲಕತ್ವದಲ್ಲಿ ಶುಭಾರಂಭಗೊಂಡಿದೆ. ಮಂಗಳೂರು ನಗರದ ಹೃದಯ ಭಾಗವಾದಂತಹ ಫಳ್ನೀರ್ ಎಂಬಲ್ಲಿ ಎಂಎಫ್ಸಿ ಫ್ರೆಶ್ ಮಾರ್ಟ್ ಎಂಬ ಹೆಸರಿನಲ್ಲಿ ನಾವು ಒಂದು ಸುಸಜ್ಜಿತವಾದ ಒಂದು ಮಳಿಗೆಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಇದರ ಮೂಲ ಉದ್ದೇಶವೇನೆಂದರೆ ಇಲ್ಲಿ ಒಂದೇ ಕಡೆ ಎಲ್ಲ ವಿಧದ ತರಕಾರಿ, ಹಣ್ಣು ಹಂಪಲು, ಮಾಂಸ, ಮೀನು ಮತ್ತು ಕೋಳಿ, ಅದು ಅಲ್ಲದೆ ನಂದಿನಿ ಮಿಲ್ಕ್ ಬೂತು, ಅದಲ್ಲದೆ ನಮ್ಮದೇ ಊರಿನಾದಂತಹ ಸಿಯಾಲವನ್ನು ಸಹ ಒಂದೇ ಸೂರಿನಲ್ಲಿ ಒದಗಿಸಿಕೊಡುವಂಥ ಒಂದು ಉದ್ದೇಶವಾಗಿರುತ್ತದೆ. ಅದು ಅಲ್ಲದೆ ಸಂಜೆ ಹೊತ್ತಿನಲ್ಲಿ ನಾವು ಮುಂಚಿಂದಲೇ ಮಾಡಿಕೊಂಡು ಬರ್ತಾ ಇದ್ದಂತಹ ನಮ್ಮ ಸಂಸ್ಥೆಯಾದ ಎಂಎಫ್ಸಿ ಎಂಬ ಹೆಸರಿನ ಸುಮಾರು 8 ವರ್ಷಗಳಿಂದ ಮಂಗಳೂರಿನಲ್ಲಿ ನಾವು ಎಲ್ಲ ಗ್ರಾಹಕರಿಗೂ ಒಳ್ಳೆಯ ಸೇವೆಯನ್ನು ಒದಗಿಸಿರುತ್ತೇವೆ. ಎಂಎಫ್ಸಿ ಫ್ರೆಶ್ ಮಾರ್ಟ್ಗೆ ಕುದ್ರೋಳಿ ನಡುಪಳ್ಳಿ ಜುಮಾ ಮಸೀದಿ ಖತೀಬರಾದ ರಿಯಾಜ್ ಫೈಜಿ, ಯುವ ಕಾಂಗ್ರೆಸ್ ಮುಖಂಡ ಮಿಥುನ್ ರೈ, ಮಳಿಗೆಯ ಮುಖ್ಯಸ್ಥ ಸಿದ್ದಿಕ್ ಎಂಎಫ್ಸಿ ಚಾಲನೆ ನೀಡಿದರು. ಬಳಿಕ ಮಳಿಗೆಗೆ ಗಣ್ಯರು ಶುಭ ಹಾರೈಸಿದರು. ಈ ಉದ್ಯಮಲು ವ್ಯವಹಾರ ಸ್ಥಗಿತಾಪುನಂಚಿನ ಸಂದರ್ಭಡು ಎಂಕಲ ಮಿತ್ರರಾಯನಂಚಿನ ಸಿದ್ದಿಕೇರು ಎಂಎಫ್ಸಿ ಫ್ರೆಶ್ ಮಾರ್ಟ್ ಪನ್ಪುನಂಚಿನ ವಿನೂತನವಾಯನಂಚಿನ ವಿಶೇಷವಾಯನಂಚಿನ ವಿಶಿಷ್ಟವಾಯನಂಚಿನ ಒಂಜಿ ವ್ಯವಹಾರದ ಒಂಜಿ ಸಂಸ್ಥೆಯನ್ನು ಉದ್ಘಾಟನೆ ಮಲ್ದೇರು. ಬಹುಶಃ ಎಂಎಫ್ಸಿ ಫ್ರೆಶ್ ಮಾರ್ಟ್ ಇಡ್ತುವಂಡ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಡೆ ಬಹುಶಃ ಒಂದು ಸುರುಕಾದ ಮಲ್ಪುನಂಚಿನ ಒಂಜಿ ಪ್ರಯೋಗ ಅಂತ ಬನೋಲಿ. ಒಂಜಿ ಕಡೆಟ್ ಸಂಪೂರ್ಣವಾದ ಪಿರೌಡು ಈ ಹಣ್ಣು ಹಂಪಲ ಬೊಕ್ಕ ಅಂಚನೆ ತರಕಾರಿದ ವಿವಿಧ ಬೇತೆ ಬೇತೆ ಬಗೆದ ತರಕಾರಿದ ಈ ಮಾರಾಟದ ಕೇಂದ್ರಲ ಉಂಡು. ಅಂಚನೆ ಮಾಂಸ, ಕೋರಿ, ಮೀನು ಮಾತ ವರ್ಗದ ಜನಕ್ಲೆಗ್ಲ ಮಾತ ಸಮುದಾಯದಕ್ಲೆಗ್ಲ ಒಂಜೇ ಕಡೆಟ್ಟು ಮಾತ ಸೊತ್ತು ತಿಕ್ಕುನಂಚಿನ ಒಂಜಿ ಮಾಲಿಗೆಯನ್ನು ಉದ್ಘಾಟನೆ ಮಲ್ದೇರು. ಎನ್ನ ಮಿತ್ರರಾಯನಂಚಿನ ಸಿದ್ದಿಕ್ ಅರ್ನ ಕೆಲಸ ಮಲ್ಪುನಂಚಿನ ಕೆಲಸದ ವರ್ಗದ ಜನಕ್ಲೆಗೆ ಮಾತೆರೆಗ್ಲ ಶುಭಾರೈಕೆ ಮಲ್ತೊಂದು. ಮಂಗಳೂರಿನ ಹೃದಯ ಭಾಗವಾದ ಫಳ್ನೀರ್ನಲ್ಲಿ ಒಂದೇ ಸೂರಿನಡಿಯಲ್ಲಿ ಎಲ್ಲ ವಸ್ತುಗಳು ಸಿಗುವ ಹಾಗೆ ಗ್ರಾಹಕರಿಗೆ ಅನುಕೂಲವಾಗುವ ರೀತಿಯಲ್ಲಿ, ದರವು ಗ್ರಾಹಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮಿತ್ರರೆಲ್ಲರೂ ಸೇರಿ ಫ್ರೆಶ್ ಮಾರ್ಟ್ ಎಂಬ ಒಂದು ಸುಸಜ್ಜಿತವಾದ ತರಕಾರಿ, ಹಣ್ಣು ಹಂಪಲು, ಮಾಂಸ, ಅದರ ಜೊತೆಗೆ ಜ್ಯೂಸು, ಚಹಾ ಎಲ್ಲವನ್ನು ಸಿಗುವ ರೀತಿಯಲ್ಲಿ ಅದು ಅತ್ಯಂತ ಗುಣಮಟ್ಟ ಹೊಂದಿದಂಥ ವಸ್ತುಗಳನ್ನು ಮಾರಾಟ ಮಾಡುವ ನಿಟ್ಟಿನಲ್ಲಿ ಫ್ರೆಶ್ ಮಾರ್ಟ್ ಎಂಬ ಒಂದು ಸುಸಜ್ಜಿತವಾದ ಮಳಿಗೆ ಇವತ್ತು ಉದ್ಘಾಟನೆಗೊಂಡಿದೆ. ಐ ಮೀನ್ ಫ್ರೆಶ್ ಮಾರ್ಟ್ ಆ್ಯಂಡ್ ದೀಸ್ ಪೀಪಲ್ ಹ್ಯಾವ್ ಫ್ರೆಶ್ ಫ್ರೂಟ್ಸ್, ವೆಜಿಟೇಬಲ್ಸ್, ಮೀಟ್ ಆ್ಯಂಡ್ ದೇ ಹ್ಯಾವ್ ಆಲ್ಮೋಸ್ಟ್ ಆಲ್ ದ ಪ್ರಾಡಕ್ಟ್ಸ್ and you can come here. They have really maintained their hygiene and I have never seen such store in Mangalore. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಮೇಯರ್ ಅಶ್ರಫ್ ಬದ್ರಿಯಾ ಜುಮಾ ಮಸೀದಿಯ ಸುರತ್ಕಲ್ ಖಾನ ಅಧ್ಯಕ್ಷರು, ಕೆಎಂ ಶರೀಫ್ ದೇರಳಕಟ್ಟೆ, ಟ್ರಾಫಿಕ್ ಎಸಿಪಿ ಗೋಪಾಲ್ ಕೃಷ್ಣ ಮತ್ತಿತರರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, V4 ನ್ಯೂಸ್ 24/7 ಮಂಗಳೂರು.